ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಈವರೆಗೆ ಸಾಲ ಪಡೆದೇ ಇರುವಂತಹ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಕಿರು ಸಾಲ ಮೇಳ ಕಾರ್ಯಕ್ರಮ ಇಂದು ಮಂಗಳೂರಿನ ಪುರಭವನದ ಮಿನಿ ಭವನದಲ್ಲಿ ನಡೆಯಿತು. ಅಧಿಕ ಸಂಖ್ಯೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವಿವಿಧ ಬ್ಯಾಂಕ್ಗಳು ಮತ್ತು ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದು ಸಹಕರಿಸಿದರು. ಈ ಯೋಜನೆಯಡಿ ಪ್ರಥಮ ಹಂತದಲ್ಲಿ 10,000 ರೂಪಾಯಿ ನಿಗದಿತ ಅವಧಿಯಲ್ಲಿ ಸಾಲ ಮರುಪಾವತಿ ಮಾಡುವವರಿಗೆ ಬಡ್ಡಿ ಸಹಾಯಧನ ಸೌಲಭ್ಯ ಮತ್ತು ಸಾಲ ಮರುಪಾವತಿಸಿದ ಬಳಿಕ ದ್ವಿತೀಯ ಹಂತದಲ್ಲಿ 20,000 ರೂಪಾಯಿ ಹಾಗೂ ತೃತೀಯ ಹಂತದಲ್ಲಿ 50,000 ರೂಪಾಯಿ ಬ್ಯಾಂಕ್ ಸಾಲ ಸೌಲಭ್ಯ ದೊರೆಯುತ್ತದೆ. ಡಿಜಿಟಲ್ ವ್ಯವಹಾರ ಮಾಡುವ ಬೀದಿ ಬದಿ ವ್ಯಾಪಾರಿಗಳಿಗೆ ವಾರ್ಷಿಕ 1,200 ರೂಪಾಯಿ ಕ್ಯಾಶ್ ಬ್ಯಾಕ್ ದೊರೆಯಲಿದೆ ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆಯ ನಗರ ಅಭಿಯಾನ ವ್ಯವಸ್ಥಾಪಕ ಅಚ್ಯುತ ನಾಯಕ್ ಮಾಹಿತಿ ನೀಡಿದರು. ದಕ್ಷಿಣ ಕನ್ನಡ ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯೋಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಬಿಕೆ ಇಮ್ತಿಯಾಜ್ ಅವರು ಮಾತನಾಡಿ, ಮಹಾನಗರ ಪಾಲಿಕೆಯು ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಸಾಲ ನೀಡಬೇಕು. ಹಾಗೆಯೇ ಸಾಲ ಪಡೆದವರಿಗೆ ಗುರುತು ಚೀಟಿ ಮತ್ತು ವ್ಯಾಪಾರ ಮಾಡಲು ಸ್ಥಳಾವಕಾಶ ಒದಗಿಸಿಕೊಡಬೇಕು. ಸಾಲ ವಿತರಣೆಗೆ ಬ್ಯಾಂಕ್ಗಳು ಸಹಕಾರ ನೀಡಬೇಕು ಎಂದರು. ಬೀದಿ ಬದಿ ವ್ಯಾಪಾರಸ್ಥರಿಗೆ ಈ ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವರ ವ್ಯಾಪಾರದಲ್ಲಿ ತುಂಬ ತೊಂದರೆ ಆಗಿತ್ತು. ಅವರಿಗೆ ಮತ್ತು ಅವರ ಡಿಪೆಂಡೆನ್ಸು ತೊಂದರೆಗೊಳಗಾದಕ್ಕೋಸ್ಕರ ಕೇಂದ್ರ ಸರ್ಕಾರದ ಆತ್ಮನಿರ್ಭರ್ ನಿಧಿ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಆತ್ಮನಿರ್ಭರ್ ಯೋಜನೆ ಅಡಿಯಲ್ಲಿ ಅವರಿಗೆ ಕಿರು ಸಾಲ ಯೋಜನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಆ ಕಿರು ಸಾಲದಲ್ಲಿ ಮೊದಲನೇದಾಗಿ ಅವರಿಗೆ 10,000 ರೂಪಾಯಿ ಸಾಲವನ್ನು ಬ್ಯಾಂಕ್ ಮುಖಾಂತರ ನೀಡುವಂಥದ್ದು. ಅದರಲ್ಲಿ 7% ಇಂಟ್ರೆಸ್ಟ್ ಸಬ್ಸಿಡಿ ಸರ್ಕಾರ ಭರಿಸುತ್ತೆ. ಉಳಿದ ಅಸಲು ಮತ್ತು ಏನು ಬಡ್ಡಿ ಇರ್ತದೆ ಅದು ಬೀದಿ ಬದಿ ವ್ಯಾಪಾರಸ್ಥರು ಕಟ್ಕೊಂಡು ಹೋಗುವಂಥದ್ದು. 10,000ವನ್ನು ಅವರು ಚೆನ್ನಾಗಿ ಕಟ್ಟಿದ ಮೇಲೆ ಅವರಿಗೆ ಮತ್ತೆ ಪುನಃ 20,000ವನ್ನು ಅವರಿಗೆ ನೀಡಲಾಗುತ್ತೆ. 20,000ವನ್ನು ಅವರು ಚೆನ್ನಾಗಿ ಕಟ್ಕೊಂಡು ಅವರು ಸಕ್ಸಸ್ ಆಗಿ ಕಟ್ಟಿದ್ದಾರೆ ಅಂತಂದರೆ ಅವರಿಗೆ 50,000 ರೂಪಾಯಿಯನ್ನು ಮತ್ತೆ ನೀಡಲಾಗುತ್ತೆ. 50,000 ರೂಪಾಯಿಯನ್ನು ಅವರು ಇನ್ನೂ ಚೆನ್ನಾಗಿ ಅವರು ಇದು ಮಾಡಿದ್ದಾರೆ ಅಂತಂದರೆ ಸರ್ಕಾರದ ಮುದ್ರಾ ಯೋಜನೆ ಅಡಿಯಲ್ಲಿ ಅವರು ತಗೊಳ್ಳೋಕ್ಕೆ ಅವಕಾಶ ಇರ್ತದೆ. ಒಂದನೇದಾಗಿ ಅವರು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮೊಬೈಲಿಗೆ. ಇನ್ನೊಂದು ಅವರಲ್ಲಿ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಇರಬೇಕು. ನಂತರ ಅವರು ಏನು ಬೀದಿ ಬದಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಚಟುವಟಿಕೆ ಇರ್ತದೆ, ಆ ಚಟುವಟಿಕೆ ಇರುವಂತಹ ಒಂದು ಫೋಟೋವನ್ನು ಅವರು ತಗೊಂಡು ಬರಬೇಕು. ಅವರು ತಂದು ನೇರವಾಗಿ ಅವರ ಮೊಬೈಲ್ನಲ್ಲೂ ಅವ್ರು ಮಾಡ್ಬೋದು. ಇಲ್ಲ ಅಂದರೆ ಕರ್ನಾಟಕ ಒನ್ ಅಥವಾ CSC ಮುಖಾಂತರ ಮಾಡ್ಬೋದು. ಅಥವಾ ಅವರು ಮಂಗಳೂರು ಮಹಾನಗರ ಪಾಲಿಕೆಗೆ ಅಥವಾ ಏನು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಬಂದು ಅವರು ಅದನ್ನು ಅಪ್ಲಿಕೇಶನ್ ಹಾಕ್ಬೋದು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೂಡ ಇವತ್ತು 2ನೇ ಹಂತದ ಸಾಲ ಯೋಜನೆಯ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರ ಸದುಪಯೋಗವನ್ನು ಬೀದಿ ವ್ಯಾಪಾರಿಗಳು ಪಡೆದುಕೊಳ್ಳಬೇಕು ಅಂತ ನಾವು ಮೊತ್ತ ಬದಲಿಗೆ ವಿನಂತಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಯಾರು ಅರ್ಹ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವರಿಗೆ ಸಾಲ ಕೊಡುವಂಥ ಸಂದರ್ಭದಲ್ಲಿ ಬ್ಯಾಂಕ್ಗಳಲ್ಲಿ ಕೆಲವು ಬ್ಯಾಂಕ್ಗಳು ಅವರಿಗೆ ಸಿಬಿಲ್ ಮ್ಯಾಟರ್ ಇದನ್ನು ನೋಡುವಂಥದ್ದು ಇರ್ಬೋದು, ಅಥವಾ ಅವರ ಟ್ರಾನ್ಸಾಕ್ಷನ್ ಇಲ್ಲ ಅನ್ನೋ ಕಾರಣಕ್ಕಾಗಿ ನಿರ್ಲಕ್ಷ್ಯ ಮಾಡ್ತಾ ಇರುವಂಥದ್ದು ಕೂಡ ಗಮನಕ್ಕೆ ಇದೆ. ಹಾಗೆ ಅವರಿಗೆ ಯಾವುದೇ ರೀತಿಯ ಮಾನದಂಡ ಇಲ್ಲ. ಅವರು ಸಾಲ ತಗೊಳ್ಳುವ ಉದ್ದೇಶ ಯಾಕೆ ಅಂತ ಹೇಳಿದ್ರೆ ಮೀಟರ್ ಬಡ್ಡಿದಾರರಿಂದ ಅವರನ್ನು ರಕ್ಷಣೆ ಮಾಡಬೇಕು, ಅವರೊಂದು ಸ್ವಾವಲಂಬಿಗಳಾಗಿ ಸ್ವಾಭಿಮಾನದಲ್ಲಿ ಬದುಕಬೇಕೆನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಏನು ಯೋಜನೆ ಇದೆ ಅದನ್ನು ಜಾರಿ ಮಾಡಲಿಕ್ಕೆ ಬ್ಯಾಂಕ್ಗಳನ್ನವರು ದೊಡ್ಡ ರೀತಿಯಲ್ಲಿ ಸಹಕಾರ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ID ಕಾರ್ಡ್ ಕೊಡುವಂಥ ವಿಚಾರ ಇರ್ಬೋದು. ಇವತ್ತು ಒಂದು ಕಡೆ ಮಹಾನಗರ ಪಾಲಿಕೆ ಸಾಲವನ್ನು ಕೊಡ್ತಾ ಇದೆ, ಅವರಿಗೆ ID ಕಾರ್ಡ್ ಕೊಡುವಂಥ ಸಂದರ್ಭದಲ್ಲಿ ಇರ್ಬೋದು, ಅವರಿಗೆ ವ್ಯಾಪಾರ ವಲಯ ಮಾಡುವ ನಿಟ್ಟಿನಲ್ಲಿ ಇದೇ ಮುತುವರ್ಜಿಯನ್ನು ಮಹಾನಗರ ಪಾಲಿಕೆ ವಹಿಸಿಕೊಳ್ಬೇಕು. ಆದರೆ ಇವತ್ತು ಅಷ್ಟು ದೊಡ್ಡ ಜನರ ಸಂಖ್ಯೆಯಲ್ಲಿ ಸಾಲ ಕೊಡುವಾಗ ಅರ್ಹರು ಯಾರು, ನಿಜವಾದ ಅರ್ಹರು ಯಾರು, ನಿಜವಾಗಿ ಇದಕ್ಕೆ ಸಾಲವನ್ನು ಪಡೆದಕ್ಕಂತ ಯಾರು, ಅವರನ್ನ ಗುರುತಿಸಿ ಸಾಲ ಕೊಡಬೇಕು ಅಂತ ನಾವು 2021ರಿಂದ ಈ PM ಸ್ವನಿಧಿ ಸ್ಟಾರ್ಟ್ ಆಗುವ ದಿವಸದಿಂದ ನಾವು ನಮ್ಮ ಅಪ್ಲಿಕೇಶನ್ ಅನ್ನು ಹಾಕಿದ್ವಿ. ಆವಾಗ ಅವರು ಹೇಳಿದ್ರು, ಕರೆದ ಮೇಲೆ ಹೇಳಿದ್ರು ನಮಗೆ ಇದರದ್ದು ಸಿಬಿಲ್ ಇದು ರೆಕಾರ್ಡ್ ಸರಿ ಇಲ್ಲ, ಆದ ಕಾರಣ ನಿಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ನಾವೇನ್ ಮಾಡಿದ್ವಿ, ಸಿಬಿಲ್ ರೆಕಾರ್ಡ್ ಸರಿ ಇಲ್ಲ ಅಂತ ಯಾವಾಗ ಹೇಳಿದ ಮೇಲೆ ಇನ್ನು ಸಿಗ್ಲಿಕ್ಕಿಲ್ಲ ಅಂತ ಹೇಳಿ ನಾವೇನ್ ಮಾಡಿದ್ವಿ, ಹಿಂದೆ ಬಂದ್ವಿ. ಈಗ ಮೊನ್ನೆ ಒಂದು ತಿಂಗಳ ಹಿಂದೆ ನಮ್ಗೆ ಹೇಳಿದ್ರು ಸಿಬಿಲ್ ರೆಕಾರ್ಡ್ ಎಲ್ಲ ಇದಕ್ಕೆಲ್ಲ ಬೇಕಂತಿಲ್ಲ ಅಮ್ಮ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ಬನ್ನಿ ಅಂತ ಹೇಳಿ. ನಾವು ಹೋಗಿ ಚೆಕ್ ಮಾಡಿದ್ವಿ. ಚೆಕ್ ಮಾಡುವಾಗ ಅವರು ಹೇಳಿದ್ರು 1 ತಿಂಗಳಿಂದ ನಮಗೆ ಆ ಅಪ್ಲಿಕೇಶನ್ ಸಿಗ್ಲಿಲ್ಲ, ಏನು ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು.
ಮತ್ತೆ ನೋಡಿದ್ರೆ ಒಂದು ತಿಂಗಳ ನಂತರ ಲಾಸ್ಟ್ ದಿವಸ ಹೇಳ್ತಾ ಇದ್ದಾರೆ, ಇಲ್ಲ ನಿಮ್ಮ ಸಿವಿಲ್ ರೆಕಾರ್ಡ್ ಸರಿ ಇಲ್ಲ, ಆದ ಕಾರಣ ನಿಮಗೆ PM ಸ್ವಾನಿಧಿದು ಯೋಜನೆದು ಇದು ಕೊಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿಬಿಟ್ರು. ನಾವು ಮಾಡೋದು ಹಪ್ಪಳ ಸಂಡಿಗೆದು ವ್ಯಾಪಾರ ಸರ್. ನಾವು ಮನೆ ಮನೆಗೆ ಹೋಗಿ 100 ಮನೆ ತಿರುಗಾಡಿದ್ರು 10 ಮನೆಯಲ್ಲಿ ವ್ಯಾಪಾರ ಆಗುವಂಥದ್ದು ನಮ್ಮದು ವ್ಯಾಪಾರ. ನಮಗೇನು ನಾವು ದೊಡ್ಡ ವ್ಯಾಪಾರದಿಂದ ಬಂದವರಲ್ಲ. ಬಟ್ ನಾನು ಸಹ ನನ್ನ ತಾಯಿ ಮತ್ತು 2 ಮಕ್ಕಳನ್ನು ಇಟ್ಕೊಂಡು ನಾನು ಬೀದಿ ವ್ಯಾಪಾರ ಮಾಡ್ತಾ ಇರೋದು. ನಾನು ಮನೆ ಮನೆಗೆ ಹೋಗಿ ವ್ಯಾಪಾರ ಮಾಡ್ತಾ ಇರೋದು. ಬ್ಯಾಂಕ್ ಆಫ್ ಬರೋಡದವರು ಈ ಥರ ಹೇಳಿದ್ದಾರೆ. ಇವರದು ಸಹ ಹಾಗೇನೆ, ಇವರು ಮೀನಿನ ವ್ಯಾಪಾರ ಮಾಡುವುದು. ಅವರಿಗೆ ಸಹ ಹಾಗೇನೆ ಹೇಳ್ತಾ ಇದ್ದಾರೆ. 10,000 ಕೊಟ್ಟಾದ ಮೇಲೆ ಈಗ ಹೇಳ್ತಾ ಇದ್ದಾರೆ 20,000 ಇಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ರಿಟರ್ನ್ ಕಳಿಸ್ತಾ ಇದ್ದಾರೆ. ಇವರದು ಸಹ ಹಾಗೇನೆ 2 ವರ್ಷದಿಂದ ನನ್ನ ಹಾಗೇನೆ ಇವರದ್ದು ಸಹ ಕೊಡ್ತೇನೆ ಅಂತ ಹೇಳಿ ಬ್ಯಾಂಕ್ ಆಫ್ ಬರೋಡದವರು ನೇತಾಡಿಸ್ತಾ ಇದ್ದಾರೆ. ಕೊಡ್ತೇನೆ ಅಂತ ಹೇಳ್ತಾರೆ ಮತ್ತೆ ಕೊಡುದಿಲ್ಲ. ನಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೂ ಆಗುದಿಲ್ಲ. ಯಾಕೆಂದ್ರೆ ಒಂದ್ಸಲ PM ಸ್ವಾನಿಧಿದು ಎಂಟ್ರಿ ಆದ ಮೇಲೆ ಇನ್ನೊಂದು ಬ್ಯಾಂಕಿಗೆ ನಾವು ಹಾಕ್ಲಿಕ್ಕೆ ಆಗುದಿಲ್ಲ. ಇನ್ನೊಂದು ಬ್ಯಾಂಕಿನಲ್ಲಿ ಮಾತಾಡುವಾಗ ಅವ್ರು ಕೊಡ್ತೇನೆ ಅಂತ ಹೇಳಿದ್ರು, ಈ ಬ್ಯಾಂಕಿನಿಂದ ಆದ್ರಿಂದ ನಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಚರ್ಮುರಿ ವ್ಯಾಪಾರ ಮಾಡುದು ನಾವು. ನಮ್ಮ ಗಂಡನಿಗೆ ಕಿವಿ ಕೇಳುದಿಲ್ಲ. ನಾವು ಈಗ ಬೀದಿ ವ್ಯಾಪಾರ ಮಾಡಿ ಮನೆ ಬಾಡಿಗೆ ಕೊಡಬೇಕು. ನನ್ನ ಮಗ ಆಸ್ಪತ್ರೆಯಲ್ಲಿ ಇರುವಾಗ ಸಹ ಇನ್ನು ಇದನ್ನು ಬೇಡ ಹೇಳಬಾರ್ದು ಹೇಳಿ ನಾನು ಬ್ಯಾಂಕಿಗೆ ಹೋಗಿ ಕೇಳಿದ್ದೇನೆ. ಅದು ಸಿಬಿಲ್ ಉಂಟು ಅದು ಉಂಟು ಅಂತ ಹೇಳಿ ಇದು ಮಾಡ್ತಾರೆ. ಅವರು ಕಾರ್ಪೊರೇಷನ್ ಇಂದ ಹೇಳ್ತಾರೆ ಅಮ್ಮ ಲೋನ್ ಸಿಕ್ಲಿವಲ್ಲ ಅಂತ ಕೇಳ್ತಿದ್ದಾರೆ. ಈಗ ಕೊಟ್ಟಿದ್ರೆ ನಮ್ದು ಸಾಲ ಸಂದು 2ನೇ ಲೋನ್ ತೆಗಿತಿದ್ದೇವೆ ನಾವು. ಅದು ಸಮ ಇಲ್ಲದೆ ಇಲ್ಲ ಅಂತ ಹೇಳ್ಬೇಕು, ಅದು ಸಹ ಹೇಳಲಿಲ್ಲ ಅವರು. ನನಗೆ ಮೊನ್ನೆ ಒಣ ಮೀನು ವ್ಯಾಪಾರ ಮಾಡ್ಲಿಕ್ಕೆ ಇತ್ತು, ಅವಾಗ ಹೋಗಿ ಕೇಳಿದ್ದೆ ಮಳೆಗಾಲದಲ್ಲಿ, ಅವಾಗ ಸಹ ಕೊಡ್ಲಿಲ್ಲ. ಆಕ್ಚುಲಿ ನಂದು ಏಪ್ರಿಲಲ್ಲಿ ಕ್ಲೋಸ್ ಆಗ್ಲಿಕ್ಕೆ, ನಾನು ಮಾರ್ಚಲ್ಲಿ ಕ್ಲೋಸ್ ಮಾಡಿದ್ದೀನಿ ಫಸ್ಟ್ ಲೋನು. ಇದು 2ನೇ ಲೋನ್ ಬೀದಿ ವ್ಯಾಪಾರದು. ಈಗ ಕೇಳುವಾಗ ಸರ್ವರ್ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಫಸ್ಟಿನ ಬೀದಿ ವ್ಯಾಪಾರದ ಕ್ಲೋಸಿಂಗ್ ಲೆಟರ್. ಬ್ಯಾಂಕ್ ಆಫ್ ಬರೋಡದಿಂದ ಮಾತ್ರ ಜನ ಬರಲಿಲ್ಲ, ಇಲ್ಲದಿದ್ದರೆ ಬೇರೆ ಎಲ್ಲ ಬ್ಯಾಂಕಿನವರು ಬಂದಿದ್ದಾರೆ, ಮಾತಾಡ್ತಾ ಇದ್ದಾರೆ. ಬೇರೆಯವ್ರ ಹತ್ರ ಎಲ್ಲರ ಹತ್ರ ಮಾತಾಡ್ತಾ ಇದ್ದಾರೆ. ಬಟ್ ಬ್ಯಾಂಕ್ ಆಫ್ ಬರೋಡ ಇನ್ನೂ 10 ನಿಮಿಷ ಆಗ್ತದೆ, 15 ನಿಮಿಷ ಆಗ್ತದೆ, 20 ನಿಮಿಷ ಆಗ್ತದೆ, 25 ನಿಮಿಷ ಅದೇ ಹೇಳ್ತಾ ಇದ್ದಾರೆ ವಿನ ಬ್ಯಾಂಕ್ ಆಫ್ ಬರೋಡದವ್ರು ಬಂದದ್ದು ಅದು ಕಾಣ್ತಾ ಇಲ್ಲ ನನಗೆ. ಯಾರು ಬಂದ್ರೆ ಅದು ನಮ್ಮದು ಪ್ರಾಬ್ಲಮ್ಸ್ ಏನು ಅಂತ ಹೇಳಿ ಅವ್ರ ಹತ್ರ ಮಾತಾಡಿ, ನಾವು ಕಾರ್ಪೊರೇಷನ್ ಅವ್ರ ಹತ್ರ ಮಾತಾಡಿ ಏನಾದರೂ ಇದು ಮಾಡ್ತೇವಲ್ಲ ಸರ್. ಅದಕ್ಕೂ ಫೆಸಿಲಿಟಿ ಕೊಡದೇ ಇದ್ರ ಮೇಲೆ ನಮ್ಗೆ ಹೇಗೆ ನಾವು ಯಾರ ಹತ್ರ ಹೇಳಿ ಮಾತಾಡೋದು ನಾವು?